ಸೇತುವೆಯನ್ನ ಗಮನಿಸಿದಾಗ ಎಲ್ಲ ಪಿಲ್ಲರ್ಗಳು ಸುದೃಢವಾಗಿದ್ದು ಇನ್ನು 100 ವರ್ಷ ಬಾಳಿಕೆಯಂತೆ ಕಂಡುಬರುತ್ತಿವೆ. ಆದರೆ ಪಿಲ್ಲರ್ಗಳ ಮೇಲಿರುವ ಗಾರ್ಡರ್ಗಳು ಸಂಪೂರ್ಣ ಶಿಥಿಲಗೊಂಡಿವೆ. ತುಕ್ಕು ಹಿಡಿದಿರುವ ಗಾರ್ಡರ್ಗಳ ಬದಲಾವಣೆ ನಡೆಯಬೇಕೇ ಹೊರತು ಹೊಸ ಸೇತುವೆ ಅನಿವಾರ್ಯವಲ್ಲ. ಸೇತುವೆಯ ಪಿಲ್ಲರ್ಗಳು ಸಾಕಷ್ಟು ಶಕ್ತಿಶಾಲಿಯಾಗಿವೆ. ಅಡ್ಡೂರು ಮತ್ತು ಪೊಳಲಿ ನಾಗರಿಕರ ಅಭಿಪ್ರಾಯವಾಗಿದೆ. ಅವ್ಯಾಹತ ಮರಳುಗಾರಿಕೆ ಸೇತುವೆ ಶಿಥಿಲಗೊಳ್ಳಲು ಪ್ರಮುಖ ಕಾರಣ ಎಂದು ಆರೋಪಿಸುತ್ತಿರುವ ಸ್ಥಳೀಯರು ಸೇತುವೆಯ ಮೇಲಿಂದ ಕಳೆದ 2 ವರ್ಷಗಳಿಂದ ಬೃಹತ್ ಲಾರಿಗಳಲ್ಲಿ ನಿರಂತರವಾಗಿ 40 ರಿಂದ 50 ಟನ್ ಸಾಮರ್ಥ್ಯದ ಸರಕು ಸಾಗಾಟದ ವಾಹನಗಳು ಹಾಗೂ 12 ಚಕ್ರಗಳ ಬೃಹತ್ ಲಾರಿಗಳಲ್ಲಿ ಟನ್ ಗಟ್ಟಲೆ ಕೆಂಪು ಮಣ್ಣು ಸಾಗಾಟದ ವಾಹನಗಳು ಸಂಚರಿಸುತ್ತಿರುವ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ. ಈ ಬಗ್ಗೆ ಬಜಪೆ ಪೊಲೀಸರಿಗೆ ಸಹಿತ ಸಂಬಂಧಪಟ್ಟವರಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಅಲ್ಲದೆ ನದಿಯಲ್ಲಿ ಸೇತುವೆಯ ಪಿಲ್ಲರ್ಗಳ ಪಕ್ಕದಲ್ಲೇ ಎಂಆರ್ಪಿಎಲ್ಗೆ ತುಂಬೆಯಿಂದ ನೀರು ಸರಬರಾಜು ಮಾಡುವ ಭಾರಿ ಗಾತ್ರದ ಪೈಪ್ ಅಳವಡಿಸಲಾಗಿದೆ. ಇದರಿಂದ ಸೇತುವೆಗೆ ಹಾನಿ ಉಂಟಾಗಿದೆ ಎಂದು ಅಡ್ಡೂರು ಮತ್ತು ಪೊಳಲಿ ಭಾಗದ ನಾಗರಿಕರು ಆರೋಪಿಸಿದ್ದಾರೆ. ಸೇತುವೆಯಲ್ಲಿ ಬಸ್ ಸಂಚಾರ ಮಾಡದಿರುವ ಕಾರಣ ಪ್ರಯಾಣಿಕರಿಗೆ ಸೇತುವೆ ಮೇಲೆ ಪಾದಯಾತ್ರೆ ಭಾಗ್ಯ ಲಭಿಸಿದೆ. ಘನ ವಾಹನ ಸಂಚಾರ ತಡೆಗೆ ಸೇತುವೆಯ 2 ಕಡೆ 2.75 ಮೀಟರ್ ಎತ್ತರದ ಕಾಮಾನುಗಳನ್ನು ಅಳವಡಿಸಲಾಗಿದೆ. ಲಘು ವಾಹನಗಳು ಸೇತುವೆ ಮೇಲೆ ಸಂಚರಿಸಲು ಅವಕಾಶವಿದೆ. ಪೊಳಲಿ ದ್ವಾರದ ಮೂಲಕ ಅಡ್ಡೂರಿಗೆ ಬರುವ ಬಸ್ಗಳು ಸೇತುವೆ ಬಳಿ ಪ್ರಯಾಣಿಕರನ್ನ ಇಳಿಸಿ ಮರಳುತ್ತಿವೆ. ಅಲ್ಲಿಂದ ಪ್ರಯಾಣಿಕರು ಸೇತುವೆಯಲ್ಲಿ ನಡೆದುಕೊಂಡು ಪೊಳಲಿಯತ್ತ ಸಾಗಬೇಕು. ಅಲ್ಲಿಂದ ಬಿಸಿ ರೋಡ್ ಬಸ್ ಹತ್ತಿ ಹೋಗಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಬಿಸಿ ರೋಡ್ ಕಡೆಯಿಂದ ಬರುವ ಪ್ರಯಾಣಿಕರಿಗೂ ಇದೇ ಅವಸ್ಥೆಯಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗಲಿದೆ. 2 ಟಿಕೆಟ್ ಪಡೆಯಬೇಕಾಗುತ್ತದೆ. ಈ ವ್ಯವಸ್ಥೆ ಎಷ್ಟು ಸಮಯ ಮುಂದುವರಿಯಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಜಿಲ್ಲಾಡಳಿತ ಈಗ ತೆಗೆದುಕೊಂಡಿರುವ ನಿರ್ಧಾರ ಮತ್ತು ಪರಿಸ್ಥಿತಿ ಗಮನಿಸಿದಾಗ ಈ ವ್ಯವಸ್ಥೆ ಸುಮಾರು 5-6 ವರ್ಷ ಮುಂದುವರಿಯುವ ಲಕ್ಷಣ ಕಂಡುಬರುತ್ತದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಸೋಮವಾರ ತಜ್ಞರ ತಂಡ ಭೇಟಿ ನೀಡಿ ಸೇತುವೆಯನ್ನ ಪರಿಶೀಲಿಸಿದ್ದು, ಮುಂದಿನ ಸೋಮವಾರ ತಂಡ ಮತ್ತೊಮ್ಮೆ ಸೇತುವೆಯ ಧಾರಣ ಶಕ್ತಿ ಪರೀಕ್ಷಿಸುವ ಯಂತ್ರದ ಮೂಲಕ ಸೇತುವೆಯ ಕಂಪನ ಮತ್ತು ಎಷ್ಟು ಭಾರದ ವಾಹನಗಳು ಸೇತುವೆಯ ಮೇಲೆ ಸಂಚರಿಸಬಹುದು ಎಂದು ಪರೀಕ್ಷೆ ನಡೆಸಲಿದ್ದು, ಬಳಿಕ ಸೇತುವೆಯ ಆಯುಷ್ಯದ ಬಗ್ಗೆ ವರದಿ ನೀಡಲಿದ್ದಾರೆ. ವರದಿ ಪದ್ಮನಾಭ್ ನಾಯಕ್, ಕುಪ್ಪೆಪದವು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.